ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸೂಚನೆ ಹಿನ್ನೆಲೆಯಲ್ಲಿ ಈ ಮಠಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ವಂದಿಸಿರೋ ಯತಿವರರ, ವಂದಿಸಿರೋ ಯತಿವರರ, ಇಂದಿರಾ ಕಾಂತ ಮುನಿಯ ದ್ವಂದ್ವ ಚರಣಕ್ಕೆ, ಇಂದಿರಾ ಕಾಂತ ಮುನಿಯ ದ್ವಂದ್ವ ಚರಣಕ್ಕೆ ವಂದಿಸಿರೋ, 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 ವಂದಿಸಿರೋ ಯತಿವರರ, ವಂದಿಸಿರೋ ಯತಿವರರ. ಪುರಾಣಿಕೋತ್ತಮ ಕುಲದಲ್ಲಿ ಜನಿಸಿ ಶ್ರೀ ನರಸಿಂಹನ ಭಕ್ತಿಯಂ ಪೂಜಿಸಿ, ಪುರಾಣಿಕೋತ್ತಮ ಕುಲದಲ್ಲಿ ಜನಿಸಿ ಶ್ರೀ ನರಸಿಂಹನ ಭಕ್ತಿಯಂ ಪೂಜಿಸಿ, ಚರಮಾಶ್ರಮಿಯಾದ ವಿರಕ್ತರ, ಚರಮಾಶ್ರಮಿಯಾದ ವಿರಕ್ತರ ಶ್ರೀಪರ್ತಗಾಳಿ ಮಠಾಧೀಶರ, ಶ್ರೀಪರ್ತಗಾಳಿ ಮಠಾಧೀಶರ, ವಂದಿಸಿರೋ ಯತಿವರರ, ವಂದಿಸಿರೋ ಯತಿವರರ. ಸರ್ವೋತ್ತಮ ವಾಯುಜೀವೋತ್ತಮ, ಜಗತ್ತು ಸತ್ಯ ತಾರತಮ್ಯವೂ ನಿತ್ಯ, ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ಜಗತ್ತು ಸತ್ಯ ತಾರತಮ್ಯವೂ ನಿತ್ಯ, ಭಕ್ತಿ ಇರಬೇಕು ಜ್ಞಾನಪೂರ್ವಕ, ಮುಕ್ತಿಯೇ ನಿಜ ಸುಖವೆಂಬೀತತ್ವವ ತಾವರಿತದ ನಿಜ ಭಕ್ತರಿಗೆ ಪೇಳುತ್ತ, ತಾವರಿತದ ನಿಜ ಭಕ್ತರಿಗೆ ಪೇಳುತ್ತ, ಶ್ರೀಹರಿವಾಯುವಿಗೆ ಪ್ರೀತರಾಗಿ ಹರ, ಶ್ರೀಹರಿವಾಯುವಿಗೆ ಪ್ರೀತರಾಗಿ ಹರ, ವಂದಿಸಿರೋ ಯತಿವರರ, ವಂದಿಸಿರೋ ಯತಿವರರ. ಮೃದುವಚನದಿ ಮಧುಸೂದನ ಹರಿಯನು ಸದಾ ಸ್ಮರಿಸುವ ತಪೋನಿಧಿಗಳ, ವಚನದಿ ಮಧುಸೂದನ ಹರಿಯನು ಸದಾ ಸ್ಮರಿಸುವ ತಪೋನಿಧಿಗಳ, ಪದುಮನಾಭ ಹರಿ ಮೂಲನಾರಾಯಣ. ಪ್ರಥಮ ಪುಣ್ಯತಿಥಿ ಮಹೋತ್ಸವ ಪರ್ತಗಾಳಿ ಗೋವಾಂತ ಜೊತೆ ವಿಷಯ तुमको ಗೊತ್ತ ಸರ್. ಮಲಗಡ ಸ್ವಾಮ್ಯಾಕ ಮಸ್ತ್ ಮೊಗಾಚೇಕ ಮಿನಿಸ್ಟರ್ ಆಮಗೆಲೆ ಶಿವರಾಮ್ ಹನಿ ಹೆಬ್ಬಾರ್ ಸರ್ ಅಸಚಿ ಆಮಗೆಲೊಟ್ಟು ಆಮ್ಗೆ ಮೇಳ್ಯಾಚಿ ಉಲ್ಲೈತದೆ ಸರ್. ಪರ್ತಗಾಳಿ ಮಠದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ?
ಅತ್ಯಂತ ಸುದೀರ್ಘ ಇತಿಹಾಸ ಇರತಕ್ಕಂಥ ಒಂದು ಮಠ. ಎಲ್ಲಕ್ಕಿಂತ ನಮ್ಮ ಹಿಂದಿನ ಗುರುಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಒಬ್ಬ ಮಠಾಧೀಶರು ಹೀಗೇ ಇರಬೇಕು ಅಂಥೇಳಿ ಕರಾರುವಕ್ಕಾಗಿ ಮಠಾಧೀಶರಿಗೆ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥ ಗುರುಗಳು. ನಾನು ಆ ಗುರುಗಳ ಸಂಗಡ ನೂರಾರು ಬಾರಿ ಭೇಟಿ ಮಾಡಿದ್ದೇನೆ. ನನ್ನ ಅತ್ಯಂತ ಪ್ರೀತಿಯ ಗುರುಗಳು, ಅವರ ಅತ್ಯಂತ ಪ್ರೀತಿಯ ಶಿಷ್ಯ ನಾನು. ಋಣಾನುಬಂಧ ಹೇಗಿರುತ್ತೆ ಅಂತಂದರೆ, ನನ್ನ ಊರಿನ ದೇವಸ್ಥಾನ ಈ ಪರ್ತ್ಕಾಳಿ ಮಠಾಧೀಶರ ಕೈಯಲ್ಲಿರ್ತಕ್ಕಂಥ ದೇವಸ್ಥಾನ. ಈ ಪರ್ತ್ಕಾಳಿ ಮಠಾಧೀಶರ ಅಂಗಸಂಸ್ಥೆ. ಗುರುಗಳ ದೇವಸ್ಥಾನದಲ್ಲಿ ಹೋಗುವಾಗ ಬರುವಾಗ ಭೇಟಿ ಮಾಡ್ತಿದ್ದು. ಭಾಳ ಮೊದಲಿನಿಂದಲೇ ಗುಳ್ಳಾಪುರಕ್ಕೆ ಬೋರ್ಡೇಕರ್ ಟೈಲ್ ಫ್ಯಾಕ್ಟ್ರಿ ಇದ್ದಂಥ ಕಾಲದಲ್ಲಿ ಗುರುಗಳ ವಾಸ್ತವ್ಯ ಅಲ್ಲಿರ್ತಿತ್ತು. ಆಗ ನಾವೆಲ್ಲ ಬಂದು ಗುರುಗಳ ಆಶೀರ್ವಾದ ಪಡೆದು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಇವತ್ತು ಗುರುಗಳ 1 ವರ್ಷದ ಆರಾಧನೆಯನ್ನು ಇವತ್ತು ಭಾಳ ವಿಜೃಂಭಣೆಯಿಂದ, ಅಷ್ಟೇ ಅಲ್ಲ ಭಾಳ ಶಾಸ್ತ್ರೋಕ್ತವಾಗಿ, ಧಾರ್ಮಿಕ ಪರಂಪರೆಯ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿ ಒಂದು ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಗುರುಗಳ ಸದ್ಭಕ್ತರ ಮಂಡಳಿ ಆಯೋಜನೆ ಮಾಡಿದೆ. ನನಗೆ ಇದರಲ್ಲಿ ಬಂದು ಆಶೀರ್ವಾದ ಪಡೆದು ಹೋಗಬೇಕು ಹೇಳುವಂಥ ಮನಸ್ಸು ಇಚ್ಛೆ ಭಗವಂತ ಈಡೇರಿಸ್ಕೊಟ್ಟಿದ್ದಾನೆ. ಗುರುಗಳು ಎಲ್ಲಿಯೇ ಇದ್ದೂ ಕೂಡ ಅವರ ಆತ್ಮ ನಮ್ಮ ಜೊತೆಗಿದೆ, ಅವರ ಸಂದೇಶ ನಮ್ಮ ಜೊತೆಗಿರುತ್ತೆ, ಅವರ ಮಾರ್ಗದರ್ಶನ ಸದಾಕಾಲ ನಮಗೆ ಸಿಗತ್ತೆ. ಹೊಸ ಗುರುಗಳ ಆಶೀರ್ವಾದ, ಹಳೆಯ ಗುರುಗಳ ಮಾರ್ಗದರ್ಶನ ಇಡೀ ಸಮಾಜಕ್ಕೆ, ಇಡೀ ಮನುಕುಲಕ್ಕೆ ದೊರಕತಕ್ಕಂಥ ಕೆಲಸ ಆಗ್ತದೆ ಮತ್ತು ಆಗಬೇಕು ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಬಂದು ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸೂಚನೆ ಹಿನ್ನೆಲೆಯಲ್ಲಿ ಈ ಮಠಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ಇಡೀ ಕರ್ನಾಟಕ ಸರ್ಕಾರದ ಪರವಾಗಿ ಗುರುಗಳ ಚರಣಾರವಿಂದಗಳಿಗೆ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೋಲಿ ಅಂತೇಳಿ ವಿನಯಪೂರ್ವಕವಾಗಿ ಪ್ರಣಾಮ ಮಾಡ್ತೀನಿ. ನಮಸ್ಕಾರ. धन्यवाद इतली वेळ आमगेलो ಒಟ್ಟು ಶಿವರಾಮ್ ಹೆಬ್ಬಾರ್ हनी लेबर डिपार्टमेंट मिनिस्टर तशीच येल्लापुराचे MLA त्यांनी उलयलीची तांगेले विशय सांगले आयकलाल खातीर धन्यवाद. थँक्यू.